ಉಸಿರವರೆಗೂ ಹೆಸರಿರ್ಬೇಕಂದ್ರೆ ತಂಬೇಕುಲೇ ತಂಬೇಕುಲೇ. ದೀಪೋಸ್ ಅಂದ್ರೆ ಇಷ್ಟ ತುಂಬಾ. ಅದ್ರ ಜೊತೆಗೆ ರಾಜ್ವಿ ಶೆಟ್ಟಿ ಸರ್, ಅಪ್ಪು ಸರ್. ಗೊಂಬೆ ಯಾಕೆ ಹೆಸರು ಬಂತು? ನನ್ನ ಬೇಬಿ ಇದ್ದಾಗ ಡಾಲ್ ಥರ ಇದೆ, ಸೊ ಅದಕ್ಕೆ ಅಮ್ಮ ಅಪ್ಪ ಎಲ್ಲ ಗೊಂಬೆ ಗೊಂಬೆ ಅಂತ ಕರೀತಾರೆ. ಘಾಟ್ ಅಂದರೆ ಆ ಗೊಂಬೆ, ಕ್ಯೂಟ್ ಅಂದರೆ ಈ ಗೊಂಬೆ. ಬಟ್ ನನಗೆ ಆ್ಯಕ್ಟಿಂಗ್ ಇಷ್ಟ ಇಲ್ಲ, ಯಾಕಂದರೆ ನಾನು ಡಾಕ್ಟರ್ ಆಗಬೇಕು. ಈಗ ಗೊಂಬೆ ನಿಂದೀಗ ಒಂದು ರೀಸೆಂಟ್ ಆಗಿ ಬಂದಿರುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಆಕ್ಟಿಂಗ್ ಮಾಡುವಂತ ಒಂದು ವಿಡಿಯೋ ಕ್ಲಿಪ್ ತುಂಬಾ ವೈರಲ್ ಆಗ್ತಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಅದ್ರದ್ದು ಏನೋ ಡೈಲಾಗ್ ಅನ್ನ ವೀಕ್ಷಕರಿಗೆ ಹೇಳ್ಬೋದು. ನಾಚಿಕೆ ಬಗ್ಗೆ ನೀವಿರು ಮಾತಾಡ್ಬಾರ್ದು. ಟ್ಯೂಷನ್ ಫೀಸ್ 500 ರೂಪಾಯಿ ಇದ್ರು, ಅಪ್ಪ ನನ್ನ 800 ರೂಪಾಯಿ ಇಸ್ಕೊತಿದ್ದಾರಮ್ಮ, ಅವಾಗ ನೀನು ನಾಚಿಕೆ ಆಗಿಲ್ವಾ? ನಮಸ್ಕಾರ. ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ವಿಶೇಷ ಕಲಾ ಸಂಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಪ್ರತಿಭಾವಂತರಲ್ಲಿರುವಂತಹ ಕಲೆ ಮತ್ತು ಪ್ರತಿಭೆಯನ್ನು ವೀಕ್ಷಕರ ಮುಂದೆ ತಂದು ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ಕಲಾ ಸಂಚಯ ಕಾರ್ಯಕ್ರಮ. ಇಂದಿನ ಕಲಾ ಸಂಚಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ಒಬ್ಬ ಪುಟ್ಟ ಕಲಾವಿದೆ ಇದ್ದಾರೆ. ತುಂಬಾ ಪ್ರತಿಭಾವಂತ ಕಲಾವಿದೆ ಅಂತ ಕೂಡ ಹೇಳ್ಬೋದು. ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 2ರ ರನ್ನರ್ ಅಪ್ ಆಗಿರುವಂತಹ ಗೊಂಬೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ ಬನ್ನಿ. ಗೊಂಬೆ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ನಾನು ಚೆನ್ನಾಗಿದೆ. ಈಗ ಗೊಂಬೆ ಯಾಕೆ ಹೆಸರು ಬಂತು ಅಂತ ಈಗ ನಾವೆಲ್ಲರಿಲ್ಲರಂತ ಕ್ವಶನ್. ಗೊಂಬೆ ಅನ್ನುವಂಥದ್ದವರ ಹೆಸರೇ ಗೊಂಬೆನಾ ಅಥವಾ ಬೇರೆ ಹೆಸರು, ಅವ್ರ ಗೊಂಬೆ ತರ ಇದ್ದಾರೆ ಅನ್ನೋದಕ್ಕೆ ಅವರನ್ನ ಗೊಂಬೆ ಅಂತ ಕರೀತಾರ? ನನ್ನ ಬೇಬಿ ಇದ್ದಾಗ ಡಾಲ್ ಥರ ಇದೆ, ಸೊ ಅದಕ್ಕೆ ಅಮ್ಮ ಅಪ್ಪ ಎಲ್ಲ ಗೊಂಬೆ ಗೊಂಬೆ ಅಂತ ಕರೀತಾರೆ. ಹೆಸರೇ ನಿಮ್ದು ಗೊಂಬೆ, ಸ್ಕೂಲಲ್ಲೆಲ್ಲ ಗೊಂಬೆ ಅಂತಲೇ ಇರೋದು. ಈಗ ಗೊಂಬೆ ಅವ್ರದ್ದೊಂದು ಪರಿಚಯ ನಮ್ಗೆ ಗೊತ್ತಿರೋ ಹಾಗೆ, ನೀವು ನಮ್ಮಮ್ಮ ಸೂಪರ್ ಸ್ಟಾರ್ ಅಲ್ಲಿ ರನ್ನರ್ ಅಪ್ ಆಗಿದ್ದೀರಾ, ಆಕ್ಟಿಂಗ್ ಮಾಡ್ತೀರಾ, ಸಿಂಗರು. ಅದಲ್ಲದೆ ಬೇರೆ ಈಗ ನಿಮ್ಮ ಹತ್ರ ನಾನು ಕೇಳೋದು, ನಿಮ್ಮ ಪರಿಚಯನ ನೀವು ಹೇಗೆ ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮನ ಹೆಸರು ಇರ್ಬೋದು, ಯಾವ ಸ್ಕೂಲಲ್ಲಿ ಕಲಿತೀರಾ, ಎಷ್ಟನೇ ಕ್ಲಾಸಲ್ಲಿ ಕಲಿತೀರಾ? ನನ್ನ ಅಮ್ಮನ ಹೆಸರು ರಶ್ಮಿ ಅಂತ, ನನ್ನ ತಮ್ಮನ ಹೆಸರು ಸೋಹನ್ ಅಂತ, ನಮ್ಮ ಅಪ್ಪನ ಹೆಸರು ವೀರಭದ್ರ ಸ್ವಾಮಿ ಅಂತ. ನಾನು ಡೇವ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಾನು 2nd ಸ್ಟ್ಯಾಂಡರ್ಡ್ C ಸೆಕ್ಷನ್ ಈಗ. ಆಮೇಲೆ ನನಗೆ ಓದೋದಂದರೆ ಬರೆಯೋದಂದರೆ ಇಷ್ಟ. ಈಗ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ, ನನಗೆ ಬೋರ್ ಆಗುತ್ತೆ. ಆದರೆ ನೀವೀಗ ಯಾವ ಊರವರು, ಯಾವ ಸ್ಕೂಲ್ ಅಂತ ಹೇಳಿದ್ರಿ? ಯಾವ ಸ್ಕೂಲ್ ಅಂದರೆ ಯಾವ ಊರವರು? ಅಂದರೆ ನಾನು ಮೈಸೂರಲ್ಲಿದ್ದೀನಿ. ಈಗ ನೀವು ಮೈಸೂರಿನವ್ರು, ಈಗ ಮಂಗಳೂರಿಗೆ ಬಂದಿರುವಂತ. ಯಾವ ಕಾರಣಕ್ಕೋಸ್ಕರ ಮಂಗಳೂರಿಗೆ ಬಂದು? ಅಂದ್ರೆ ಒಂದು ಆಡ್ ಶೂಟ್ ಇತ್ತು, ಸೊ ಅದಕ್ಕೆ ಬಂದಿದ್ದೆ. ಓಕೆ. ಈಗ ನೀವು ನಮ್ಮಮ್ಮ ಸೂಪರ್ ಸ್ಟಾರ್ ಇರ್ಬೋದು ಅಥವಾ ಸಿಂಗಿಂಗ್ ಇರ್ಬೋದು, ಇದಕ್ಕೆಲ್ಲ ಒಂದು ಇನ್ಸ್ಪಿರೇಷನ್ ಅಂತ ಇರುತ್ತೆ. ಅಥವಾ ನಿಮಗೆ ಯಾರು ಜಾಸ್ತಿ ಸಪೋರ್ಟ್ ಮಾಡೋದು? ಪೇರೆಂಟ್ಸ್ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾರೆ? ಅವರ ಸಪೋರ್ಟ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ? ಅಂದರೆ ನನ್ನ ತಮ್ಮನೂ ಹೇಳ್ತಾನೆ, ನಾನು ಏನಾದರೂ ಬಿಸಿಲಿಗೆ ಹೋದರೆ ನನ್ನ ತಮ್ಮ ಹೇಳ್ತಾನೆ, ಅಕ್ಕ ಬಿಸಿಲಿಗೆ ಹೋಗಬೇಡ ಅಕ್ಕ ಅಂತ. ನಾನು ಯಾಕೋ ಅಂತ ಕೇಳಿದೆ, ಶೂಟಿಂಗ್ ಇದೆ ಅಕ್ಕ ನಿನಗೆ, ಒಂದು ಮಣ ಮೇಕಪ್ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ನೀನು ಹೋಗ್ಬೋದಾ ಅಂತ ಹೇಳಿದೆ. ಹ್ಞೂ ನಾನು ಹೋಗ್ಬೋದು, ನಾನು ಏನು ಶೂಟಿಂಗ್ ಹೋಗ್ತೀನಾ ಅಂತ ಹೇಳ್ತಾರೆ. ನಿಮ್ಮ ತಮ್ಮ ಎಷ್ಟು ದೊಡ್ಡವನಂದ್ರೆ ಎಷ್ಟು ಏಜ್ ಆಗಿದೆ? ಅವನೀಗ ನವೆಂಬರ್ ಬಂದರೆ 5 ಕಂಪ್ಲೀಟ್ 6. ಓಕೆ. ನೀನೀಗ ನಿನ್ನ ತಮ್ಮನ ಬಗ್ಗೆ ಹೇಳ್ದೆ, ಯಾವ ರೀತಿ ಸಪೋರ್ಟ್ ಮಾಡ್ತಾನೆ ಅಂತ. ಈಗ ನಿಂದ ಅಪ್ಪ ಅಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಅಮ್ಮನೂ ಸಪೋರ್ಟ್ ಮಾಡ್ತಾರೆ. ನನಗೆ ಕರ್ಕೊಬರೋದೆಲ್ಲ ಅಮ್ಮನೇ. ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಬ್ರೇಕ್ ಇದ್ದಾಗೆಲ್ಲ ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ. ಓಕೆ. ಈಗ ಸ್ಕೂಲಿಗೆ ಹೋದಾಗ ನಿಮ್ಗೀಗ ಕೆಲವೊಂದ್ಸಲ ಶೋಸ್ ಇದ್ದಾಗ ಅಥವಾ ಪ್ರಾಕ್ಟೀಸ್ ಇದ್ದಾಗ ಸ್ಕೂಲಿಗೆ ರಜಾ ಹಾಕ್ಬೇಕಾಗುತ್ತೆ ಅಥವಾ ಓದಕ್ಕಾಗಲ್ಲ, ಕೆಲವೊಂದ್ಸಲ ಹೋಮ್ವರ್ಕ್ ಮಾಡೋಕ್ಕಾಗಲ್ಲ. ಆಗ ನಿಮ್ಮ ಸ್ಕೂಲಿಂದ ಟೀಚರ್ಸ್ಗಳದ್ದು ಅಥವಾ ಸ್ಕೂಲ್ನ ಒಂದು ಮ್ಯಾನೇಜ್ಮೆಂಟ್ ಏನಿರುತ್ತೆ ಅದರದ್ದು ಸಪೋರ್ಟ್ ನಿಮಗೆ ತುಂಬಾ ಬೇಕಾಗ್ತದೆ. ಸ್ಕೂಲಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿ? ಅಂದ್ರೆ ನಾನೇನಾದ್ರೂ ಸ್ಕೂಲಿಗೆ ಹೋಗಿದ್ರೆ ತುಂಬ ಡೇಸು, ಒಂದು 10 ಡೇಸ್ ಏನಾದರೂ ಹೋಗಿರ್ಲಿಲ್ಲ ಅಂತಿದ್ರೆ, ನಾನು ಕುಂಭಮೇಳಕ್ಕೆ ಹೋಗಿದ್ದೆ 10 ಡೇಸ್ ಇಲ್ಲ, 2 ಡೇಸಲ್ಲಿ ಎಲ್ಲ ಹೋಮ್ವರ್ಕ್ ಮುಗಿಸಿದೆ. ಆಮೇಲೆ ಸ್ಕೂಲ್ ಟೀಚರ್ ಎಲ್ಲ ಚೆನ್ನಾಗಿ ಮಾಡು ಲೀವ್ ಕೊಡ್ತಾರೆ ನನಗೆ. ಈಗ ರಿಯಾಲಿಟಿ ಶೋಗೆ ಹೋದಾಗ ತುಂಬಾ ದಿವಸ ರಜೆ ಬೇಕಿತ್ತು ಅಥವಾ ರಜಾ ಸ್ಕೂಲ್ ಅವಾಗ ನಾನು ಇನ್ನೂ ಬೇಬಿ, ನನ್ಗೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಅವಾಗ ನನಗೆ 4 ಇಯರ್ಸ್, ಅವಾಗ ಇನ್ನ LKG ಇದ್ದೆ. ಅವಾಗ ಸಮ್ಮರ್ ಹಾಲಿಡೇಸ್ ಇತ್ತು. ಓಕೆ. ನೀನೀಗ ಆಕ್ಟರ್ ಅಂತ ನಮ್ಗೆ ಗೊತ್ತು, ನಮ್ಮಮ್ಮ ಸೂಪರ್ ಸ್ಟಾರ್ ಅಲ್ಲ ಅಥವಾ ರಿಯಾಲಿಟಿ ಶೋಸ್ ಅಲ್ಲಿ ನಾವು ನಿಮ್ಮನ್ನು ನೋಡಿದ್ರೆ, ಯೂಟ್ಯೂಬ್ ಚಾನಲ್ ಅಲ್ಲಿ ನಿಂದು ಕೆಲವೊಂದು ಆಕ್ಟಿಂಗ್ ವಿಡಿಯೋಸ್ ಎಲ್ಲ ಬರುತ್ತೆ, ನಾವು ನೋಡಿದ್ದೀವಿ. ಈಗ ಅದಲ್ಲದೆ ಬೇರೆ ಏನೆಲ್ಲ ಟ್ಯಾಲೆಂಟ್ ನಿನ್ನಲ್ಲಿದೆ ಅಂತ? ಅಂದರೆ ನಾನು ಸಿಂಗಿಂಗ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಆಮೇಲೆ ಅದರ ಡೈಲಾಗ್ಸ್ ಹೇಳ್ತೀನಿ.
ಓಕೆ, ನೀನೀಗ ಸಿಂಗಿಂಗು, ಆಕ್ಟಿಂಗು ಮತ್ತು ಇದೆಲ್ಲ ಕ್ಲಾಸಸ್ ಏನಾದರೂ ಹೋಗ್ತೀಯ ಅಥವಾ ಮನೇಲಿ ಯಾರು ನಿಂಗೆ ಕಲಿಸೋದು? ಈಗ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ, ತಾಯಿಯ ಮೊದಲ ಗುರು ಅಂತ ಹೇಳ್ತಾರೆ. ಈಗ ನಿನ್ನ ಅಮ್ಮನೇ ಕಲಿಸಿರುವಂಥದ್ದು ಆಕ್ಟಿಂಗ್ಗಳನ್ನು ಅಥವಾ ಮನೇಲಿ ಪೇರೆಂಟ್ಸೇ? ಇಲ್ಲ ಅಂದ್ರೆ ಶೂಟಿಂಗ್ ಹೋಗ್ತೀವಿ, ಸ್ಕ್ರಿಪ್ಟ್ ಕೊಡ್ತಾರೆ. ಅಲ್ಲ, ಬೇರೆ ಕ್ಲಾಸಸ್ ಏನಾದರೂ ಹೋಗ್ತೀಯ? ಆಕ್ಟಿಂಗ್ ಕ್ಲಾಸ್, ಕ್ಲಾಸಿಕಲ್ ಕ್ಲಾಸ್ ಇತ್ತು, ಇವಾಗ ಜಾಯಿನ್ ಆಗಿದ್ದೀನಿ. ನೆಕ್ಸ್ಟ್ ಮಂತ್ ಇಂದ ಹೋಗ್ಬೇಕು. ಈಗಷ್ಟೇ ಜಾಯಿನ್ ಆಗಿರೋದು ಕ್ಲಾಸಿಕಲ್ ಡ್ಯಾನ್ಸಿಗೆ? ನೆಕ್ಸ್ಟ್ ಮಂತ್ ಇಂದ ಹೋಗ್ಬೇಕು. ಆಕ್ಟಿಂಗ್ ಯಾರು ಹೇಳ್ಕೊಡೋದು ಜಾಸ್ತಿ? ಜಾಸ್ತಿ ಅಮ್ಮ ಹೇಳ್ಕೊಡ್ತಾರೆ. ಈಗ ಬೇರೆ ಕ್ಲಾಸಸ್ ಏನು ಹೋಗಲ್ಲ ನೀನು ಆಕ್ಟಿಂಗ್ಗೆ? ಆಕ್ಟಿಂಗ್ ಇಲ್ಲ, ಅಂದ್ರೆ ನಾನು ಸ್ಕೂಲ್ ಇದ್ದಾಗ ನಾನು ಡ್ಯಾನ್ಸ್ ಹೋಗ್ತಾ ಇದ್ದೆ ಅಷ್ಟೇ. ಮತ್ತೆ ನಿಂಗೆ ಏನಾದ್ರು ಈಗ ಸ್ಕ್ರಿಪ್ಟ್ ಕೊಟ್ಟಿದ್ದನ್ನ ಯಾರು ಪ್ರಾಕ್ಟೀಸ್ ಮಾಡಿಸೋದು, ಯಾರು ಹೇಳ್ಕೊಡೋದು? ಆಕ್ಟಿಂಗ್ ಯಾರು ಹೇಳ್ಕೊಡೋದು? ಆಕ್ಟಿಂಗ್ ಅಂದ್ರೆ ಅಮ್ಮನೇ. ಮನೇಲಿ ಅಮ್ಮ ಹೇಳ್ಕೊಡೋದು? ಅಪ್ಪ ಡ್ಯೂಟಿಲಿ ಬಿಸಿ ಇರ್ತಾರೆ. ಹಾಗೆ ಅಮ್ಮ ಫ್ರೀ ಇರ್ತಾರೆ, ಅಮ್ಮ ಹೇಳ್ಕೊಡುವಂಥದ್ದು. ಅಮ್ಮನೂ ಜಾಬ್ಗೆ ಹೋಗ್ತಾರೆ, ಗೆಟ್ಸ್ ಇನ್ಫೋ ಹೋಮ್ ಲೋನ್ ಅಂತ. ಅಲ್ಲಿ ಜಾಬ್ಗೆ ಹೋಗಿ ಬಂದು ಫ್ರೀ ಟೈಮಲ್ಲಿ ನಿಂಗೆ ಆಕ್ಟಿಂಗ್ ಹೇಳ್ಕೊಡ್ತಾರೆ? ಇಲ್ಲ ಅವ್ರ ಮನೇಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ, ಯಾವಾಗಾದ್ರೂ ಒಂದ್ಸಲ ಆಫೀಸ್ಗೆ ಹೋಗ್ತಾರೆ. ಓಕೆ, ಈಗ ನಿನ್ಗೆ ಸ್ಕೂಲಲ್ಲಿ ಟೀಚರ್ ಸಪೋರ್ಟ್ ಮಾಡ್ತಾರೆ, ಮನೇಲಿ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ, ಅದೇ ಕೇಳ್ಬೇಕು ಅಂತಿದ್ದೆ. ಈಗ ನಿನ್ನ ಫ್ರೆಂಡ್ಸ್ ಯಾವ ರೀತಿ ಖುಷಿ ಪಡ್ತಾರೆ? ಈಗ ನಿನ್ನ ಟಿವಿಲಿ ನೋಡ್ತಾರೆ ಅಥವಾ ನಿನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾರೆ ಅಥವಾ ನಿನ್ನ ಡ್ಯಾನ್ಸ್ ನ ನೋಡ್ತಾರೆ, ಫ್ರೆಂಡ್ಸ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ? ಅಂದ್ರೆ ಹೇಗೊಮ್ಮೆ ನಿಂದು ನೋಡ್ದೆ ಕಡೆ ಈ ತರ ಯೂಟ್ಯೂಬ್ ನೋಡ್ದೆ, ಮದ್ವೆ ಆದ್ರೆ ಮಾರಿ ಹಬ್ಬ ಅಂತ ಒಂದಿದೆ, ಅದು ನೋಡ್ದೆ, ಸಖತ್ತಾಗಿ ಮಾಡಿದ್ದೆ ನೀನು ಅಂತೆಲ್ಲ. ಸ್ಕೂಲಲ್ಲಿ ಏನಾದ್ರು ಫ್ರೀ ಇದ್ದಾಗ, ಅಂದ್ರೆ ಲಾಸ್ಟ್ ಪೀರಿಯಡ್ ಇರ್ತಲ್ಲ, ಅವಾಗ ಸ್ವಲ್ಪ ಲೇಟ್ ನಮಗ್ ಬಿಡೋದು. ಅವಾಗ ನಾನು ಆಕ್ಟಿಂಗ್ಸ್ ಎಲ್ಲ ಹೇಳಿಸ್ತಾರೆ. ಮದ್ವೆ ಆದ್ರೆ ಮಾರಿ ಹಬ್ಬ ಅಂತ ಒಂದ್ ಕಾಮಿಡಿ ಇದ್ದಿತ್ತು, ಅದೆಲ್ಲ ಹೇಳಿಸ್ತಾರೆ ನನಗೆ. ಅಂದ್ರೆ ರೀಸೆಂಟ್ ಆಗಿ ನಿಂದು ಈ ಒಂದು ಯೂಟ್ಯೂಬ್ ಅಲ್ಲಿ ಬಂದಂತ ಆಕ್ಟಿಂಗ್ ವಿಡಿಯೋ ತುಂಬಾ ವೈರಲ್ ಆಗಿದೆ, ಅದ್ರ ಬಗ್ಗೆ ನೀ ಮಾತಾಡ್ತಿದ್ಯಾ? ಅದ್ರ ಬಗ್ಗೆ ಹೇಳು, ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು, ಅಥವಾ ಜನರ ರೆಸ್ಪಾನ್ಸ್ ನೋಡಿದಾಗ ನಿನ್ಗೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಹೊಡ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ ಎಲ್ಲರೂ ನನ್ನ ಗುರ್ತಿಟ್ಟು ಒಂದ್ ಫೋಟೋ ಅಂತ ಹೇಳ್ತಾರೆ. ತುಂಬಾ ಸೆಲೆಬ್ರಿಟಿ ತರ ನೋಡ್ತಾರೆ. ಹೌದು, ಬಸ್ ಸ್ಟ್ಯಾಂಡ್ ಅಲ್ಲಿ ರೀಸೆಂಟ್ ಆಗಿ ಹೋಗ್ತಿರ್ಬೇಕಾದ್ರೆ ಒಂದು ಆಂಟಿ ಬಂದು ನನ್ನ ಕೇಳಿದ್ರು, ನೀನು ನನವ ಸೂಪರ್ ಸ್ಟಾರ್ ಮಾಡ್ತಿದ್ದಿದ್ ಗೊಂಬೆ ತಾನೆ ಅಂತ. ಹೌದು ಅಂತ ಅನ್ಬಿಟ್ಟು ಸೆಲ್ಫಿ ತಗೊಂಡು ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಬಟ್ ನನಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಅದೇ ಆಕ್ಟಿಂಗ್ ಅಲ್ಲಿ ನೀನು ಆಕ್ಟಿಂಗ್ ತಾನೇ ಚೆನ್ನಾಗಿ ಮಾಡೋದು, ಆಕ್ಟಿಂಗ್ ಇಂದ ತಾನೇ ನಿಂಗೆ ಇಷ್ಟೊಂದು ಜನರು ಪ್ರೀತಿ ಸಿಕ್ಕಿರೋದು. ಈಗ ಆಕ್ಟಿಂಗ್ ಇಷ್ಟ ಇಲ್ಲ ಅಂದ್ರೆ? ಬಟ್ ನನಗೆ ಆಕ್ಟಿಂಗ್ ಇಷ್ಟ ಇಲ್ಲ, ಯಾಕಂದ್ರೆ ನಾನು ಡಾಕ್ಟರ್ ಆಗ್ಬೇಕನ್ನೋ ಇಷ್ಟ. ಓಕೆ, ನಿನ್ನು ಕಲ್ತ ಅಲ್ಲ ಆದ್ಮೇಲೆ ಡಾಕ್ಟರ್ ಆಗ್ಬೇಕು ಅಂತ ನಿನ್ಗೀಗ ಫ್ಯೂಚರ್ ನಿಂದು ಗೋಲ್ ಇರೋದು ಡಾಕ್ಟರ್ ಆಗ್ಬೇಕು ಅಂತ ಅಥವಾ ಆಕ್ಟರ್ ಆಗ್ಬೇಕು ಅಂತ? ಡಾಕ್ಟರ್. ಮತ್ತೆ ಆಕ್ಟರ್ ಆಗ್ಬೇಕು ಅಂತ ಹೇಗೆ ಅನಿಸ್ತು? ಅಥವಾ ಅಂದು ನಮ್ಮ ಮಮ್ಮಿನ ಕನ್ಸಿತ್ತು, ನಮ್ಮ ಮಮ್ಮಿನ ಕನ್ಸನ್ನ ನಾನು ನನ್ಸ್ ಮಾಡ್ತಾ ಇದೀನಿ. ಅಮ್ಮ ಚಿಕ್ಕವರಿದ್ದಾಗ ಅವ್ರು ಆಕ್ಟಿಂಗ್ ಮಾಡ್ಬೇಕನ್ನ ಆಸೆ ಇತ್ತು, ಬಟ್ ಅವ್ರ ಕೈಲಿ ಆಗ್ಲಿಲ್ಲ, ಸೊ ಅದಕ್ಕೆ ನಾನ್ ಮಾಡ್ತಾ ಇದ್ದೆ. ಅಮ್ಮನ ಆಸೆನ ನೀನ್ ಈಡೇರಿಸ್ತಾ ಇದ್ಯಾ? ಎಸ್. ಎಷ್ಟು ಖುಷಿ ಆಗ್ತಿದೆ ಅಮ್ಮನ ಆಸೆನ ನೀನ್ ಈಡೇರಿಸ್ತಿದ್ಯಾ ಅಂತ? ತುಂಬಾ ಖುಷಿ ಆಗುತ್ತೆ. ಆದ್ರೆ ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಆಗೋ ಜೊತೆಲಿ ಇದ್ದು ಕೂಡ ಆಕ್ಟಿಂಗ್ ಕಂಟಿನ್ಯೂ ಮಾಡ್ಬೇಕು. 7th ಸ್ಟ್ಯಾಂಡರ್ಡ್ ಇಲ್ಲ ಅಂದ್ರೆ 8th ಸ್ಟ್ಯಾಂಡರ್ಡ್ ಬೇಕು ಮಾಡ್ತೀನಿ, ಇಲ್ಲಾಂದ್ರೆ ನಾನು ಬಿಡ್ಸ್ಬಿಡ್ತೀನಿ, ನಾನು ಡಾಕ್ಟರ್ ಬಗ್ಗೆ ಮಾಡ್ತೀನಿ. ಸ್ಕೂಲಲ್ಲೆಲ್ಲ ಹೇಗಿದೆ ನಿನ್ ಮಾರ್ಕ್ಸ್ ಇರ್ಬೋದು, ಅಥವಾ ನೀನ್ ಯಾವ ರೀತಿ ಕಲಿತಿದ್ಯಾ? ಸ್ಕೂಲ್ ಟಾಪರ್, ಲೀಡರ್, ಎಲ್ಲಾನು PT ಇಲ್ಲೂ ಅಷ್ಟೇ. ಏನಾದ್ರೂ ನೈಲ್ ಶೋ ಮಾಡೋದು ಎಲ್ಲ ನಾನೇ. ತುಂಬಾ ಇಂಟ್ರೆಸ್ಟ್ ಇದೆ ಕಲಿಯೋದ್ರಲ್ಲಿ? ತುಂಬಾ ಇದೆ. ನಾನು ಸ್ಕೂಲ್ ಇವಾಗ್ಲೇ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಂದ್ರೆ ಬಿಟ್ಬಿಟ್ಟು ಹೊರಡ್ಬಿಡ್ತೀನಿ ಏನಾದ್ರೂ. ಓಕೆ, ಸ್ಕೂಲ್ ಇಷ್ಟ, ಫ್ರೆಂಡ್ಸ್ ಇಷ್ಟ? ಫ್ರೆಂಡ್ಸ್ ಆತರ ಏನಿಲ್ಲ, ಓದೋದನ್ನ ಬರೆಯೋದಂದ್ರೆ ಪ್ರಾಣ. ನಮ್ಗೆಲ್ಲ ಓದೋದು ಬರೆಯೋದು ಅಂದ್ರೆ ಕಷ್ಟ. ನಮ್ಗೆ ತುಂಬಾ ಇಷ್ಟ. ಅಂದ್ರೆ ಪಿಟಿಲೆಲ್ಲ ಆಟ ಆಡಿಸ್ತಾರೆ ಅಲ್ಲ, PT-ನೂ ಇಷ್ಟ, ಎಲ್ಲಾನು ಇಷ್ಟ. ಮನೇಲಿ ಆದ್ರೆ ಸುಮ್ನೆ ಬರ್ದಿದ್ದೇ ಬರಿಬೇಕು ಬಟ್ ಅಲ್ಲಿ ವೆರೈಟಿ ಬರ್ಸ್ತಾರೆ. ಮತ್ತೆ ರಜದಲ್ಲಿ ಏನ್ ಮಾಡ್ತಿದ್ಯಾ? ಮನೇಲಿ ಸುಮ್ನೆ ಪ್ರಾಕ್ಟೀಸ್ ಮಾಡ್ತಾ ಇದೀನಿ, ಮತ್ತೆ ಲೀಡರ್ ಆಗ್ಬೇಕು ಅಂತ ಆಸೆ ನನಗೆ. PT-ಅಲ್ಲಿ ಲೀಡರ್ ಆಗಿ ಆಮೇಲೆ ಎಲ್ಲರಿಗೂ ಎಕ್ಸರ್ಸೈಸ್ ಮಾಡಿಸೋದು ಎಲ್ಲ ನಂಗೆ ಆಗ್ಬೇಕನ್ನ ಆಸೆ. ಹಾಗೆ, ಈಗ ನಿಂಗೆ ರೋಲ್ ಮಾಡೆಲ್ ಅಂತ ಏನಾದ್ರು ಇದಾರೆ? ಈಗ ನೀನು ಆಕ್ಟಿಂಗ್ ಮಾಡ್ತೀಯಾ, ಬೇರೆ ಸೀನಿಯರ್ ಆರ್ಟಿಸ್ಟ್ಗಳದ್ದು ಮೂವಿ ನೋಡುವಂಥದ್ದು ಇರ್ಬೋದು, ಅಥವಾ ಅಥವಾ ಡ್ಯಾನ್ಸ್ ಅಲ್ಲಿ ಇರ್ಬೋದು, ಆಕ್ಟಿಂಗ್ ಅಲ್ಲಿ ಇರ್ಬೋದು, ನಿಂಗೆ ರೋಲ್ ಮಾಡೆಲ್ ಅಂತ ಯಾರಾದ್ರೂ ಇದ್ದಾರಾ? ತುಂಬಾ ಇಷ್ಟ ಅಂತ ಯಾರಾದ್ರೂ ಇದಾರೆ ಆಕ್ಟರ್ಸ್? ನಂಗೆ ತುಂಬಾ ಎಲ್ಲರೂ ಇಷ್ಟ ಆಕ್ಟರ್ಸ್ ಅಲ್ಲಿ. ಅಪ್ಪು ಸರ್ ಇಷ್ಟ, ರಾಜ್ ಬಿ ಶೆಟ್ಟಿ ಸರ್ ಇಷ್ಟ, ದರ್ಶನ್ ಇಷ್ಟ. ಈ 3 ಜನ ನಂಗೆ ಫೇವ್ರೆಟ್. ಇವ್ರು ಯಾರ್ದ ರಿಲೀಸ್ ಆದ್ರೂ ಫಿಲಮು ಫಸ್ಟ್ ಹೋಗಿ ನೋಡೋದು ನಾನು ಒಬ್ಬಳೆ. ತುಂಬಾ ಇಷ್ಟ ಅವ್ರಂದ್ರೆ. ಆಕ್ಟರ್ಸ್ ಅಲ್ಲಿ ಎಲ್ಲರೂ ಇಷ್ಟ, ಯಾವ್ದೇ ಬಂದ್ರು ನಾನು ನೋಡ್ತೀನಿ. ದೊಡ್ಡವಳಾದ್ಮೇಲೆ ಗೊಂಬೆನೂ ಆಕ್ಟ್ರೆಸ್ ಅಂದ್ರೆ ಹೀರೋಯಿನ್ ಆಗ್ತಾಳ ಅಂತ? ಇಲ್ಲ,
ಡಾಕ್ಟರ್ ಡಾಕ್ಟರ್ ಆಗ್ತಾಳೆ. ಆದ್ರೆ ನಿಮ್ಮ ಅಮ್ಮನ್ ಕನ್ಸಿದ್ಯಲ್ಲ ಆಕ್ಟ್ರೆಸ್ ಆಗ್ಬೇಕು, ಹೀರೋಯಿನ್ ಆಗ್ಬೇಕು ಅಂತ. ಇಲ್ಲಿವರೆಗೂ ಅಷ್ಟೇ, ದೊಡ್ಡವಳು ಆಗ್ತಾ ಆಗ್ತಾ ಡಾಕ್ಟ್ರು. ಅಮ್ಮನೂ ಅದೇನೆ ಹೇಳಿದ್ದು, ಈಗ ನೀನು 7th ಸ್ಟ್ಯಾಂಡರ್ಡ್ ಇಲ್ಲಾಂದ್ರೆ 8th ಸ್ಟ್ಯಾಂಡರ್ಡ್ ವರೆಗೂ ನೀನು ಆಕ್ಟರ್ ಆಗು, ಆಮೇಲೆ ನೀನು ಡಾಕ್ಟರ್ ಆಗ್ತಾ ಇರೋ ಅಂತ. ಅಮ್ಮನ್ ಪರ್ಮಿಷನ್ ಇದೆ. ಅಮ್ಮನ್ ಪರ್ಮಿಷನ್, ಅಪ್ಪನ್ ಪರ್ಮಿಷನ್, ನನ್ನ ತಮ್ಮನ್ ಪರ್ಮಿಷನ್, ಎಲ್ಲ ಪರ್ಮಿಷನ್ ಇದೆ. ಸ್ಕೂಲಲ್ಲೂ ಇದೆ, ಪ್ರಿನ್ಸಿಪಲ್ ನನಗೆ ಪರ್ಮಿಷನ್ ಕೊಡ್ತಾರೆ. ಲೀವ್ ಲೆಟರ್ ಕೊಡ್ಬೇಕಷ್ಟೇ. ಅದೇ ದಿಶಾ ಇದ್ದಾಳಲ್ಲ, ನಮ್ಮ ಲಚ್ಚಿಲಿ ಒಬ್ಳು ಬರ್ತಿದ್ಲು, ಅವಳು ನಮ್ಮ ಸ್ಕೂಲ್, ಸೇಮ್ ಸ್ಕೂಲ್. ಅವಳೀಗ 4th, ನಾನು 2nd. ಓಕೆ, ಈಗ ನೀನು ಸಿಂಗಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ಯಾ, ಹಾಡ್ತೀಯ, ಚೆನ್ನಾಗಿ ಹಾಡ್ತೀಯ, ವಾಯ್ಸ್ ಚೆನ್ನಾಗಿದೆ ನಿಂದು. ಈಗ ನಮ್ಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡನ್ನು ಹಾಡ್ಬೋದಾ? ನಿಂಗೆ ಇಷ್ಟವಾದ ಹಾಡು ಯಾವ್ದು? ನಂಗೆ ಅಪ್ಪು ಸರ್ದು ಒಂದು ಹಾಡು ಗೊತ್ತು, ಅಂದ್ರೆ ಗೊಂಬೆ ಹೇಳುತ್ತೈತೆ, ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಟನ್ 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 ಟಡನ್ ಟನ್ ಟನ್ ಟಡನ್ ಟನ್ ಟಡನ್ ಟನ್ ಟನ್. ಹೊಸ ಬೆಳಕೊಂದು ಮನೆಗೆ ಬಂದು ಬೆಳಗಿದ ಮನೆಯ ಮನಗಳ ಎಂದು ರಾಜಿಸು ರಾಜನೊಬ್ಬನು, ಆ ರಾಜನೊಬ್ಬನು ಆಡಿಸಿ ನೋಡು, ಬೀಡಿಸಿ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು, ಟನ್ ಟನ್ ಟಡನ್ ಟಡನ್ ಟನ್ ಟಡನ್ 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 ಟನ್ ಟನ್. ಗುಡಿಸಲಿರಲಿ ಅರಮನೆ, ಆಟ ನಿಲ್ಲದು, ಎಂದು ಆಟ ನಿಲ್ಲದು. ಓಕೆ, ಸೂಪರ್, ಚೆನ್ನಾಗಿತ್ತು. ಈಗ ಹಾಡು ಹೇಳ್ತೀಯ, ಹೌದು, ಮತ್ತೆ ಆಕ್ಟಿಂಗ್ ಮಾಡ್ತೀಯಾ, ರಿಯಾಲಿಟಿ ಶೋಗೆ ಹೋಗ್ತೀಯಾ, ಯೂಟ್ಯೂಬ್ ಅಲ್ಲಿ ಆಕ್ಟಿಂಗ್ ಮಾಡಿದ್ರೆ ಹೋಗ್ತೀಯಾ. ಇದಕ್ಕೆಲ್ಲದಕ್ಕೂ ನೀನು ಪ್ರಿಪ್ರೇಷನ್ ಯಾವ ರೀತಿ ಆಗಿರುತ್ತೆ? ನೀನು ಯಾವ ರೀತಿ ಪ್ರಿಪೇರ್ ಆಗ್ತೀಯಾ ಅಂತ? ಎಷ್ಟು ಟೈಮ್ ಬೇಕು ನಿಮ್ಗೆ ಪ್ರಿಪೇರ್ ಆಗ್ಬೇಕು ಅಂದ್ರೆ? 2 seconds ಅಲ್ಲಿ ರೆಡಿ ಆಗ್ತೀಯಾ? ಈಗ ನಾನೊಂದು ಸ್ಕ್ರಿಪ್ಟ್ ಕೊಟ್ಟು 2 minutes ಅಲ್ಲಿ ಕೊಟ್ಟು ಆಕ್ಟಿಂಗ್ ಮಾಡು ಅಂದ್ರೆ ಮಾಡ್ತೀಯಾ? ಒಂದ್ಸಲ ಹೇಳ್ಬಿಟ್ರೆ ನನಗೇನಾದ್ರೂ ಒಂದು 2 seconds ಸಾಕು. 2 seconds ಅಲ್ಲಿ ಆಕ್ಟಿಂಗ್ ಮಾಡ್ತೀಯ. ಆದ್ರೆ ಅದಕ್ಕೂ ಇನ್ನೂ ಚೆನ್ನಾಗಿ ಬರ್ಬೇಕು. ಈಗ ಡೈರೆಕ್ಟ್ ಹೇಳಿರ್ತಾರೆ ಇನ್ನು ಚೆನ್ನಾಗಿ ಬರ್ಬೇಕು, ನೀನು ಇನ್ವಾಲ್ವ್ ಆಗಿ ಆಕ್ಟ್ ಮಾಡ್ಬೇಕು, ಅಥವಾ ಸ್ವಲ್ಪ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇರುತ್ತೆ, ಆಗ ನೀನು ಯಾವ ರೀತಿ ಪ್ರಿಪೇರ್ ಆಗ್ತೀಯಾ? ಈಗ ಮನೆಯಲ್ಲಿ ಮುಂಚಿನ ದಿವಸ ಇರ್ಬೋದು, ಅಥವಾ ಆ ದಿವಸ ಅಲ್ಲಿ ಸೆಟ್ಟಲ್ ಹೋದ್ಮೇಲೆ ಪ್ರಿಪೇರ್ ಆಗುವಂಥದ್ದು, ಯಾವ ರೀತಿ ಪ್ರಿಪೇರ್ ಆಗ್ತೀಯಾ? ಅಂದ್ರೆ ಅವ್ರು ಕೊಟ್ಟಿದ್ದಾಗ ನಾನು 2-3 ಸಲ ಮಾಡ್ತೀನಿ, ಜಾಸ್ತಿ ಮಾಡಕ್ ಹೋಗಲ್ಲ. ಜಾಸ್ತಿ ಮಾಡಕ್ ಹೋದ್ರೆ ಮರ್ತೋಗಿರ್ತಲ್ಲ, ಸೊ ಅದಕ್ಕೆ ನಾನು 2-3 ಸಲ ಮಾಡ್ಬಿಟ್ಟು ನನ್ನ ಪಾಡಿಗೆ ನಾನು ಇರ್ತೀನಿ. ಅದು ಅವ್ರ ಸೀನ್ ಕರೆದಾಗ ನಾನು ಹೋಗ್ತೀನಿ. ಓಕೆ, ಈಗ ನೀನು ಸ್ಟೇಜಲ್ಲಿ ಹೋಗಿ ಆಕ್ಟಿಂಗ್ ಮಾಡ್ಬೋದಿರ್ಬೋದು, ಅಥವಾ ರಿಯಾಲಿಟಿ ಶೋಸ್ ಇರ್ಬೋದು. ಈಗ ಜನರ ಅಥವಾ ಆಡಿಯನ್ಸ್ ಇದು ರೆಸ್ಪಾನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮ್ಮನ್ನೊಂದು ಅವರು ಪ್ರೀತಿಸುವಂಥದ್ದು ಅಥವಾ ಖುಷಿ ಪಡುವಂಥದ್ದು, ನಿಮ್ಮನ್ನು ನೋಡಿದಾಗ ನಿಮ್ಗೆ ಸಪೋರ್ಟ್ ಮಾಡುವಂಥದ್ದು ಜಾಸ್ತಿ ಆಡಿಯನ್ಸ್ ಇಂದಾಗಿ ನಾವು ಫೇಮಸ್ ಆಗುವಂಥದ್ದು ಎಲ್ಲ ಕಡೆನೂ. ಈಗ ನಿಮ್ಗೆ ಒಂದು ಆಡಿಯನ್ಸ್ ರೆಸ್ಪಾನ್ಸ್ ನೋಡಿದಾಗ, ಅಥವಾ ಸ್ಟೇಜ್ ಅಲ್ಲಿ ನೀವು ಆಕ್ಟಿಂಗ್ ಮಾಡ್ತಿದ್ದೋ ಅಥವಾ ಏನೋ ಶೋಸ್ ಮಾಡ್ತಿದ್ದಾಗ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿದಾಗ ಹೇಗೆ ಅನಿಸ್ತದೆ? ನನಗೆ ತುಂಬಾ ಖುಷಿ ಅನ್ಸುತ್ತೆ. ಸ್ವಲ್ಪ ನಾನು ಸ್ಕೂಲಲ್ಲೆಲ್ಲ ಮಿಸ್ ಮಾಡ್ಕೋತೀನಿ, ನನ್ನ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೋತೀನಿ, ಅದ್ರ ಜೊತೆ ಖುಷಿನೂ ಆಗುತ್ತೆ. ಟೀಚರ್ಸ್ನೆಲ್ಲ ಮಿಸ್ ಮಾಡ್ಕೊಂಡು, ಬಟ್ ಅದ್ರ ಜೊತೆ ಖುಷಿನೂ ಆಗುತ್ತೆ. ಓಕೆ, ನಿನ್ನ ಅಭಿಮಾನಿಗಳು ಅಥವಾ ಆಡಿಯನ್ಸ್ ರೆಸ್ಪಾನ್ಸ್ ಏನಾದರೂ ನೆನಪಿಟ್ಕೊಳ್ಳುವಂಥದ್ದು, ಅಥವಾ ಏನಾದರೂ ನಿಂಗೆ ನೆನಪಿದ್ಯಾ ಸ್ಪೆಷಲ್ ಆಗಿರುವಂಥದ್ದು? ಹಾ, ಒಬ್ರು ರಾಜ್ಬಿ ಶೆಟ್ಟಿ ಸರ್ ಹೇಳಿದ್ರು, ಅವ್ರು ಯಾವಾಗ್ಲೂ ನನ್ನ ಸುಬ್ಬಕ್ಕ ಅಂತ ಕರೀತಾರೆ. ಸೊ ಅದಕ್ಕೆ ಅವ್ರು ಸುಬ್ಬಕ್ಕ ಅಂತ ಕರೀತಾರೆ ನನ್ನನ್ನ. ಅವ್ರು ಯಾವಾಗ್ಲೂ ಚೆನ್ನಾಗ್ ಮಾಡೋ ಮಕ್ಳೇ ಅಂತೆಲ್ಲ ಹೇಳ್ತಾರೆ, ಅವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಓಕೆ, ನೀನು ರಾಜ್ ಬಿ ಶೆಟ್ಟಿ ಸರ್ ಅಂತ ಆಗದಿಂದ ಹೇಳ್ತಾನೆ ಇದೆಯಾ. ಈಗ ರಾಜ್ ಬಿ ಶೆಟ್ಟಿ ಅವರು ನಿಂಗೆ ಹೇಗೆ ಪರಿಚಯ, ಅಥವಾ ನೀನು ಅವ್ರ ಜೊತೆ ಏನಾದ್ರು ಪ್ರಾಜೆಕ್ಟ್ ಮಾಡ್ತಿದ್ಯಾ, ಏನಾದ್ರು ಮೂವಿ ಮಾಡ್ತಿದ್ಯಾ, ಫ್ಯೂಚರ್ ಪ್ರಾಜೆಕ್ಟ್ ಏನಾದ್ರು ಇದೆಯಾ? ನಮ್ಗೆ ನಿನ್ನೊಂದು ಸ್ಕ್ರೀನ್ ಅಲ್ಲಿ ನೋಡುವಂತದ್ದು ನೋಡ್ಲಿಕ್ಕೆ ಸಿಗುತ್ತಾ? ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಗೊಂಬೆನ ನೋಡ್ಬೋದಾ ಅಂತ? ಇದೆ, ಅವ್ರ ಮಗಳು ಕ್ಯಾರೆಕ್ಟರ್ ಮಾಡಿದೀನಿ. ಸೊ ಆ ಫಿಲಮ್ ಹೆಸರು ಬಂದ್ಬಿಟ್ಟು ರಕ್ಕಸಪುರದೋಳು ಅಂತ. ಅದ್ರಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಒನ್ ಆಫ್ ದ ಬೆಸ್ಟ್ ಮೂವಿ ಅಂದ್ರೆ ಎಲ್ಲಾರು ಯಾವ್ದೇ ಮೂವಿ ಆಗಿರ್ಲಿ ಸಖತ್ತಾಗಿದೆ. ಓಕೆ, ಈಗ ಗೊಂಬೆ ನೆಕ್ಸ್ಟ್ ಫ್ಯೂಚರ್ ಒಂದು ಮೂವಿ ಮಾಡ್ತಿದ್ಯಾ, ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಮೂವಿ ಮಾಡ್ತಿದ್ಯಾ, ಅದ್ರ ಬಗ್ಗೆ ಹೇಳ್ತೆ. ಬೇರೆ ಏನಾದ್ರು ಪ್ರಾಜೆಕ್ಟ್ ಗಳಿದ್ಯಾ? ಈ ಆಡ್ ಶೂಟ್ ಗಳನ್ನ ಮಾಡ್ತೀಯಾ? ಯಾವ್ದೆಲ್ಲ ಇದೆ ಅಂತ ಅಂದ್ರೆ ಬರೀ ತಿರಣಗಳಿದೆ, ಬಗೀರ ಇದೆ, ಸತ್ಯಸನ ಹರಿಶ್ಚಂದ್ರ ಇದೆ, ಆಮೇಲೆ ಕಮಲ್ ಶ್ರೀದೇವಿ ಇದೆ, ಆಮೇಲೆ ದೇವಾಯನಿ ಇದೆ,
ರಕ್ಕಸಪುರದಲ್ಲಿ ಹೇಳಿದ್ನಲ್ಲ ಅದು ಇದೆ. ಆಮೇಲೆ ಎಲ್ಲ ತುಂಬಾ ಆಲ್ಮೋಸ್ಟ್ ಇದೆ. ಈಗ ತುಳು ಸಿನಿಮಾದಲ್ಲಿ ಗೊಂಬೆನ ಯಾವಾಗ ನೋಡೋದು? ತುಳು ಸಿನಿಮಾ ಸಿಕ್ಕಿದ್ರೆ ಮಾಡ್ತೀಯಾ? ಸಿಕ್ಕಿದರೆ ಕಲಿತಾ ಇದ್ದೀನಿ ಆಲ್ಮೋಸ್ಟ್. ತುಳು ಕಲಿಬೇಕು, ಕಲಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪ. ಈಗ ಮೈಸೂರಿಂದ ನೀನ್ ಮಂಗಳೂರಿಗೆ ಬಂದಿದ್ಯಾ, ಹೇಗ ಅನ್ಸ್ತಾ ಇದೆ ಮಂಗಳೂರು? ಮಂಗಳೂರು ತುಂಬಾ ಜರ್ನಿ ಇದೆ ಅಲ್ಲ, ಬಟ್ ಓಕೆ ಚೆನ್ನಾಗಿದೆ. ಮಂಗಳೂರು ಮಂಗಳೂರು ಚೆನ್ನಾಗಿದೆ, ಮಳೆ ಬರ್ತಿದೆ. ಅಂದ್ರೆ ಮೊದಲು ಬೀಚಿಗೆ ಬಂದಿದ್ದೆ ನಾನು. ಫಸ್ಟ್ ಟೈಮ್ ಬಂದಾಗ ಬೀಚಿಗೆ ಬಂದಿದ್ದೆ, ಅಲ್ಲಿಗೆ ಹೋಗಿದ್ದೆ, ಅಲ್ಲಿ ಚೆನ್ನಾಗಿತ್ತು. ಈಗ ನೀವು ಆಡ್ ಶೂಟ್ ಎಲ್ಲ ಮಾಡ್ತೀಯಲ್ಲ, ಈಗ ಆಡ್ ಶೂಟ್ಗೂ ಮತ್ತೆ ನಿಮ್ದು ಈ ಮೂವಿ ಆಕ್ಟಿಂಗ್ ಅಥವಾ ನೀವು ರಿಯಾಲಿಟಿ ಶೋಸ್ಗೂ ಏನ್ ವ್ಯತ್ಯಾಸ ಇದೆ ನಿನ್ ಪ್ರಕಾರ? ಏನಾದ್ರೂ ಗೊತ್ತಾಗುತ್ತಾ ಅಂತ? ಯಾವ್ದು ಕಷ್ಟ, ಯಾವ್ದು ಸುಲಭ ಇದೆ? ಎಲ್ಲ ಸುಲಭ ನಂಗೆ. ಏನ್ ಕಷ್ಟ ಆದ್ರೂ ನಂಗೆಲ್ಲ ಈಸಿ. ಸ್ಟೇಜಲ್ಲಿ ಆಕ್ಟಿಂಗ್ ಮಾಡೋದಕ್ಕೂ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡೋದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ಅಂದ್ರೆ ಸ್ಟೇಜಲ್ಲಿ ಮಾಡೋದು ಒಂದೇ ಟೇಕಲ್ಲಿ, ಕ್ಯಾಮ್ರಾ ಹತ್ರ ಮಾಡೋದು ಸ್ವಲ್ಪ ಅದರಲ್ಲಿ. ಸ್ಟೇಜಲ್ಲಿ ಮಾಡೋದು ಏನೇ ತಪ್ಪಾದ್ರೂ ಹಂಗೆ ಹೋಗ್ಬಿಡುತ್ತೆ. ಮತ್ತೆ ಇಲ್ಲಿ ಕ್ಯಾಮ್ರಾದಲ್ಲಿ ಮಾಡೋದು ಸ್ವಲ್ಪ ತಪ್ಪಾದ್ರೆ ಇರುತ್ತಲ್ಲ, ಸೊ ಆಗಿದೆ. ಈಗ ಗೊಂಬೆ ನಿಂದೀಗ ಒಂದು ರೀಸೆಂಟ್ ಆಗಿ ಬಂದಿರುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಆಕ್ಟಿಂಗ್ ಮಾಡುವಂತ ಒಂದು ವಿಡಿಯೋ ಕ್ಲಿಪ್ ತುಂಬಾ ವೈರಲ್ ಆಗ್ತಿದೆ. ನಿನ್ನ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಒಪಿನಿಯನ್ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀಯ? ಅದ್ರದ್ದು ಏನೋ ಡೈಲಾಗ್ ಅನ್ನ ವೀಕ್ಷಕರಿಗೆ ಹೇಳ್ಬೋದು? ಇದೆ. ಹೇಳಿ. ಈಗ ಅವ್ರು ನಮಗೆ ಬೈತಾ ಇರ್ತಾರೆ, ಇರ್ತೀನಿ ಅವಾಗ ನಾಚಿಕೆ ಬಗ್ಗೆ ನೀವಿಬ್ರು ಮಾತಾಡ್ಬಾರ್ದು. ಟ್ಯೂಷನ್ ಫೀಸ್ 500 ರೂಪಾಯಿ ಇದ್ರು, ಅಪ್ಪನನ್ನ 800 ರೂಪಾಯಿ ಇಸ್ಕೊತಿದ್ದಲ್ಲಮ್ಮ, ಅವಾಗ ನೀನ್ ನಾಚಿಕೆ ಆಗ್ಲಿಲ್ವಾ? ಮನೇಲಿ ನಮ್ಮ ಸೀರಿಯಲ್ ನೋಡ್ತಾ ಕೆಲಸ ಮಾಡಲ್ಲ ಅಂತ ಡಿಸ್ ತೆಗ್ಸಿ ಅಮ್ಮನ ಹತ್ರ ನಂಗೋಸ್ಕರ ಡಿಸ್ ತೆಗ್ಸ್ತೆ ಅಂತ ಹೇಳ್ದಲ್ಲಪ್ಪ, ಅವಾಗ ನೀನ್ ನಾಚಿಕೆ ಆಗಲ್ವಾ? ಪೇರೆಂಟ್ಸ್ ಮೀಟಿಂಗ್ ಕಂಪಲ್ಸರಿ ಬರ್ಬೇಕಂತ ಗೊತ್ತಿದ್ರು, ಹುಷಾರಂತ ಸುಳ್ಳು ಹೇಳಿ ಜಾನ ಅಕ್ಕನ ಮದ್ವೆಗೆ ಹೋದಲ್ಲಮ್ಮ, ಅವಾಗ ನೀನ್ ನಾಚಿಕೆ ಆಗ್ಲಿಲ್ವಾ? ನನ್ನ ಟ್ಯೂಷನ್ಗೆ ಲೇಟ್ ಆಗುತ್ತೆ ಅಂತ ಗೊತ್ತಿದ್ರು, ಪಕ್ಕದ ಮನೆ ಟೀಚರ್ ಇಳಿಸಿದ ತಕ್ಷಣ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದಲ್ಲಪ್ಪ, ಅವಾಗ ನೀನು ನಾಚಿಕೆ ಆಗಲಿಲ್ವಾ? ಸೊ ಅದಕ್ಕೆ ಅವ್ರು ಹೇಳ್ತಾರೆ ನಾನು ಬಟ್ಟೆ ತೊಳಿಬೇಕು, ನಾನು ಪಾತ್ರೆ ತೊಳಿಬೇಕು ಅಂತ. ಅದಕ್ಕೆ ನಾನು ಹೇಳ್ತೀನಿ, ಏನಿಬ್ರು ಹಂಗೆ ಹೋಗ್ತಿದ್ದೀರಾ, ಮಾಸ್ ಕಡೆಗೆ ಸೈನ್ ಮಾಡಿಬಿಟ್ಟು ಹೋಗಿ, ಹಂಗೆ ತಗೊಂಡು ನಂಗೆ ನಾಚಿಕೆ ಆಗುತ್ತೆ. ವಾ ಸೂಪರ್. ಓಕೆ, ನಿಮಗೆ ನೆನಪು ಉಳಿಯುತ್ತದಲ್ಲ? ಹೇಗೆ ನೆನಪು ಉಳಿಯುತ್ತೆ? ಈಗ ಇದನ್ನೆಲ್ಲ ಅಂದ್ರೆ ಮೆಮೊರಿ ಪವರ್ ಜಾಸ್ತಿ ಇದೆ. ಬಾಯ್ ಮಾಡ್ಕೊಳ್ತೀಯಾ ಅಥವಾ ಯಾವ ಪ್ರಿಪೇರ್ ಆಗ್ತೀಯಾ? ಇಲ್ಲ, ನನಗೆ ನೆನಪಿದೆ. ಈಗ ಇಷ್ಟುದು ಡೈಲಾಗ್ ಹೇಳ್ದೆ ತಾನೆ, ಅದನ್ನ ಯಾವ ರೀತಿ ಈಗ ಅದನ್ನ ಆಕ್ಟ್ ಮಾಡಿ ನಿಮಗೆ ಟೈಮ್ ಆಗಿದೆ ತುಂಬಾ, ಇವತ್ತು ನಿನ್ನೆ ಮಾಡಿರುವಂತದ್ದಲ್ಲ, ತುಂಬಾ ದಿವಸಗಳಾಗಿದೆ, ಆದ್ರೂ ಅಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿರೋದು ಹೇಗೆ ಅಂತ ಸೀಕ್ರೆಟ್ ಏನು? ನಂಗೇನು ಸೀಕ್ರೆಟ್ ಇಲ್ಲ, ನನಗೆ ಆಲ್ಮೋಸ್ಟ್ ಈಗ ತುಂಬಾ ಹಳೆ ಡೈಲಾಗ್ ಕೇಳೋದ್ರು ಹೇಳ್ತೀನಿ. ನನ್ನ ನನ್ನಬಸಪ್ಪಷ್ಟನ್ನು ಒಂದು ಡೈಲಾಗ್ ಇದೆ, ನಾಚಿಕೆ ಅದು ಇದೊಂದು ಘಾಟ್ ಅಂದ್ರೆ ಆಗೋಬೇದು, ಅದು 5 ತರ ಹೇಳ್ತೀನಿ. ಒಂದು ನಗ್ತಾ ನಗ್ತಾ, ಇನ್ನೊಂದು ಅಳ್ತಾ ಅಳ್ತಾ, ಇನ್ನೊಂದಲ್ಲೂ ಕೋಪಲಿ, ಆಮೇಲೆ ಇನ್ನೊಂದು ಅಳುಲಿ. ಓಕೆ, ಈಗ ನಗ್ತಾ ನಗ್ತಾ ಫಸ್ಟ್ ಹೇಳು. ಘಾಟ್ ಅಂದ್ರೆ ಹಾಗುಂಬೆ, ಕ್ಯೂಟ್ ಅಂದ್ರೆ ಹೀಗೊಂಬೆ, ಅಷ್ಟೇ. ಅಳ್ತಾ ಅಳ್ತಾ ಘಾಟ್ ಅಂದ್ರೆ ಹಾಗುಂಬೆ, ಕ್ಯೂಟ್ ಅಂದ್ರೆ ಹೀಗೊಂಬೆ. ಕೋಪದಿಂದ ಘಾಟ್ ಅಂದ್ರೆ ಹಾಗೊಂಬೆ, ಕ್ಯೂಟ್ ಅಂದ್ರೆ ಹೀಗೊಂಬೆ. ನಾಚಿಕೆಲಿ ಘಾಟ್ ಅಂದ್ರೆ ಹಾಗೊಂಬೆ, ಕ್ಯೂಟ್ ಅಂದ್ರೆ ಹೀಗೊಂಬೆ. ಅಯ್ಯೋ ವಾ, ಈಗ ಇದೆಲ್ಲ ನಿಂಗೆ ಹೇಗೆ ಗೊತ್ತಾಗುತ್ತೆ? ನವರಸಗಳು ಅಂತ ಇರುತ್ತೆ, ನಿಂಗೆ ಇದನ್ನ ಹೇಳ್ಕೊಟ್ಟಿದ್ದಾರೆ ಅಥವಾ ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ? ಅಮ್ಮನೇ ಹೇಳ್ಕೊಟ್ಟಿದ್ದ? ಅವ್ರು ಆಕ್ಟ್ ಮಾಡಿ ನಿಂಗೆ? ಇಲ್ಲ, ವಿಕ್ಕಿ ಸರ್ ಅಂತ ಒಬ್ರಿದ್ದಾರೆ, ಅವ್ರು ಬರೀತಾರೆ, ನಾನು ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಾರೆ. ಅವರೆಲ್ಲ ನಿಂಗೆ ಆಕ್ಟಿಂಗ್ ಹೇಳ್ಕೊಡ್ತಾರೆ, ಮತ್ತೆ ಅಮ್ಮ ಹೇಳ್ಕೊಡೋದು? ನಿಂಗೆ ಅಮ್ಮನೂ ಆಕ್ಟಿಂಗ್ ಮಾಡಿ ಹೇಳ್ಕೊಡೋದು ಅಥವಾ ಅಮ್ಮ ಡೈಲಾಗ್ ಹೇಳಿ? ಫಸ್ಟ್ ಅವ್ರು ಹೇಳ್ಬಿಡ್ತಾರೆ, ಸ್ಕ್ರಿಪ್ಟ್ ಕೊಡ್ತಾರೆ, ಸ್ಕ್ರಿಪ್ಟ್ ಕೊಟ್ಟು ಒಂದ್ಸಲ ಲೆಸನ್ ಮಾಡ್ಬಿಡ್ತಾರೆ, ಅಂದ್ರೆ ಹೇಳ್ಬಿಡ್ತಾರೆ ಈ ತರ ಮಾಡ್ಬೇಕು ಅಂತ, ಅವಾಗ ಅಮ್ಮ ಎಲ್ಲ ಹೇಳ್ಕೊಡ್ತಾರೆ. ಬೈದ್ ಹೇಳ್ಕೊಡ್ತಾರೆ ಪ್ರೀತಿಯಿಂದ? ಇಲ್ಲ ಇಲ್ಲ. ಯಾರು ಜೋರು, ಅಪ್ಪ ಜೋರ ಅಮ್ಮ ಜೋರ? ಇಬ್ರು ಜೋರಿಲ್ಲ. ನಾನು ಅಂತ ಕೆಲಸ ಎಲ್ಲ ಮಾಡಲ್ಲ, ತಪ್ಪು ಮಾಡಲ್ಲ. ತಪ್ಪು ಮಾಡಲ್ಲ, ಹಾಗೆ ಬೈಯಲ್ಲ? ನಂಗೆ ಬೈಯೋದು ಇಲ್ಲ, ಹೊಡಿಯೋದು ಇಲ್ಲ, ಏನು ಮಾಡಲ್ಲ. ಇದುವರೆಗೂ ಒಂದು ಪೆಟ್ಟು ಹೊಡೆದಿಲ್ಲ? ಗುಡ್ ಗರ್ಲ್. ಕೆಲಸವನ್ನು ಮಾಡಿಲ್ಲ. ಓಕೆ, ಈಗ ನಿಂಗೆ ಫ್ಯೂಚರ್ ಪ್ಲಾನ್ ನಾನು ಕೇಳಿದೆ, ಆಕ್ಟಿಂಗ್ ಮಾಡ್ತೀಯಾ ಅಥವಾ ಹೇಗೆ ಹೀರೋಯಿನ್ ಆಗ್ತೀಯಾ ಅಂದದಕ್ಕೆ ಇಲ್ಲ ನಾನು ಡಾಕ್ಟರ್ ಆಗ್ತೀನಿ ಅಂದ್ಯಲ್ಲ, ಈಗ ಅದಲ್ಲದೆ ಬೇರೆ ಏನಾದರೂ ಫ್ಯೂಚರ್ ಪ್ಲಾನ್ಗಳಿದೆಯಾ? ಅಥವಾ ಏನಾಗಬೇಕು ನೆಕ್ಸ್ಟ್? ಈಗ ನೀನು ಸಣ್ಣವಳಿದ್ಯಾ, ದೊಡ್ಡವಳಾದ್ಮೇಲೆ ಏನಾಗಬೇಕು? ಪೇರೆಂಟ್ಸ್ ನಾನು ಹೀಗೆ ನೋಡ್ಕೊಳ್ಬೇಕು, ನಾನು ಈಗ ಅಪ್ಪ ಅಮ್ಮಂಗೆ ಜ್ವರ ಬಂದಾಗ ನಾನು ಅವರಿಗೆ ಟ್ರೀಟ್ ಮಾಡ್ತೀನಿ. ಅದಕ್ಕೆ ಡಾಕ್ಟರ್. ಸ್ಪೆಷಲ್ ಏನಂದ್ರೆ ಗೊತ್ತಾ, ನಾನು ಎಲ್ಲರಿಗೂ ಫ್ರೀ, 10 ರೂಪೀಸ್ 20 ರೂಪೀಸ್. ಒಳ್ಳೆ ಡಾಕ್ಟ್ರು. ಹಾಗಾದ್ರೆ ಮಂಗಳೂರಲ್ಲೇ ಡಾಕ್ಟರ್ ಆಗೋದು?
ಮಂಗ್ಳೂರಲ್ಲಿ ಇಲ್ಲಾಂದ್ರೆ ಮೈಸೂರು, 2 ಕಡೆ ಇರ್ತೀನಿ. ಮಂಗ್ಳೂರು ಮೈಸೂರು 2 ಕಡೆ. ಫ್ರೀಯಾಗಿ ಟ್ರೀಟ್ ಮಾಡೋದೆಲ್ಲ ಪೇಷಂಟ್ಗಳನ್ನ? ಅಂದ್ರೆ ಅಜ್ಜಿ ತಾತಗೆಲ್ಲ ತಗೊಳ್ಳಲ್ಲ, ಸ್ವಲ್ಪ ವಯಸ್ಸಾಗ್ರಿ ಏನು ತಗೊಳ್ಳಲ್ಲ. ಯಾವ ರೀತಿ ಡಾಕ್ಟರ್? ಅಂದ್ರೆ ಎಲ್ಲಾ ತರ ಡಾಕ್ಟರ್, ಎಲ್ಲಾ ತರ ಡಾಕ್ಟರ್. ಏನ್ ತೊಂದ್ರೆ ಆದ್ರೂ, ಏನ್ ನೋವಾದ್ರೂ ಅಥವಾ ಏನು ಒಂದು ಹೆಲ್ತ್ ಪ್ರಾಬ್ಲಮ್ ಆದ್ರೂ ಗೊಂಬೆ ಹತ್ರ ಬಂದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ. ಹೌದು. ಫ್ಯೂಚರ್ ಅಲ್ಲಿ ಈಗ ನೀನ್ ಡಾಕ್ಟರ್ ಆಗ್ತೀಯಾ, ಆದ್ರೆ ಆಕ್ಟಿಂಗ್ ಅನ್ನ ಇಲ್ಲೇ ಬಿಡ್ತೀಯಾ ಅಥವಾ ಅದನ್ನು ಒಟ್ಟಿಗೆ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀಯಾ? ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು. ಈಗ ನಿನ್ ಸ್ಟಡೀಸ್ ಮತ್ತೆ ಆಕ್ಟಿಂಗ್? ಈಗ ಫಸ್ಟ್ 7th ಹೇಳಿದ್ನಲ್ಲ, 7th ಇಲ್ಲಿಂದ 8th ವರ್ಗೂ ಆಕ್ಟ್, ಆಮೇಲೆ ಬ್ರೇಕ್ ಕಲಿಯಕ್ಕೆ ಸ್ವಲ್ಪ ಆಮೇಲೆ ಬ್ರೇಕು, ಆಮೇಲೆ ಡಾಕ್ಟರ್. ಈಗ ನಾನು 2 ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಶೂಟಿಂಗು, ತುಂಬಾ ದಿನ ಸ್ಕೂಲು, 2 ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಬ್ಯಾಲೆನ್ಸ್ ಯಾವ ರೀತಿ ಮಾಡೋದು? ಕಷ್ಟ ಆಗಲ್ವಾ ಎರಡನ್ನೂ ಈ ಏಜ್ ಅಲ್ಲಿ ಬ್ಯಾಲೆನ್ಸ್ ಮಾಡಕ್ಕೆ? ಹೋಮ್ ವರ್ಕ್ ಕೊಟ್ಟಿರ್ತಾರೆ, ಎಕ್ಸಾಮ್ಸ್ ಇರುತ್ತೆ. ನಾವು 10 ದಿನ, ನೀವು 100 ಡೇಸ್ ಆಗಿದ್ರು 1-3-4 ಡೇಸ್ ಅಷ್ಟೇ ಕಂಪ್ಲೀಟ್ ಮಾಡ್ಕೊತೀನಿ ಹೋಮ್ ವರ್ಕ್ ಅನ್ನ. ಅಂದ್ರೆ ನೋಟ್ಸ್ ಅನ್ನ? ಹೌದು. ಟೆಕ್ಸ್ಟ್ ಬುಕ್ ಆಗ್ಲಿ, ನೋಟ್ಸ್ ಆಗ್ಲಿ, ಚೀಟಿ ಆಗ್ಲಿ ಎಲ್ಲಾನು. ಎಕ್ಸಾಮ್ ಟೈಮಲ್ಲಿ ಶೂಟಿಂಗ್ ಇದ್ದಾಗ ನಾನು ಮಾಡಲ್ಲ, ಮೊದ್ಲೇ ಹೇಳಿರ್ತೀಯ? ನಾನು ಹೇಳ್ಬಿಟ್ಟಿರ್ತೀನಿ, ಇಲ್ಲ ಸರ್ ನಂಗೆ ಆಗಲ್ಲ ಅಂತ. ಒಂದ್ಸಲ ನಂದು ಹಿಂದಿದಿತ್ತು, ಬರೆಯೋದೆಲ್ಲ ಗೊತ್ತು, ಹಿಂದಿಗೊಂದಿತ್ತು. ಸೊ ಅವಾಗ ನಂಗೆ ಒಂದು ಶೂಟಿಂಗ್ ಬಿದ್ದಿತ್ತು, ನಾ ಬರಲೇಬೇಕು ಅಂತ ನಾನು ಸ್ಕೂಲ್ಗೆ ಹಠ ಮಾಡಿ ಸ್ಕೂಲಿಗೆ ಹೋದೆ. ಆಮೇಲೆ 4 o'clock ಬಂದ್ಮೇಲೆ ಹೋಗೋದು. ನಂಗೇನೆ ಕಿವಿ ಒಂದ್ಸಲ ಬ್ಲಡ್ ಬರ್ತಾ ಇತ್ತು, ಆದ್ರೂ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಮುಗಿಸಿ ಮನೆಗೆ ಬಂದೆ. ನಂಗೆ ಫೀವರ್ ಇಡ್ಲಿ ಏನೇ ಇಡ್ಲಿ ನಾನು ಸ್ಕೂಲಿಗೆ ಹಾಕಲ್ಲ. ಸ್ಕೂಲಿಗೆ ಹೋಗೋದು ಇಷ್ಟ, ಸ್ಟಡೀಸ್ ಅಂತ ಇಷ್ಟ. ಈಗ ನಿಂಗೆ ಸಬ್ಜೆಕ್ಟ್ ಅಲ್ಲಿ ಯಾವ್ದು ಈಸಿ ಅಥವಾ ಯಾವ್ದು ತುಂಬಾ ಕಷ್ಟ ಅಂತ ಏನಾದ್ರೂ ಇದೆಯಾ? ಮ್ಯಾಥ್ಸ್ ಈಸಿ, ಕನ್ನಡ ಈಸಿ, ಹಿಂದಿ ಈಸಿ. ಇನ್ನ 2 ಲ್ಯಾಂಗ್ವೇಜ್ ಕಷ್ಟ. ಯಾವ 2 ಲ್ಯಾಂಗ್ವೇಜ್? ಇಂಗ್ಲಿಷ್, EVS. ಇಂಗ್ಲಿಷ್ ಮತ್ತೆ EVS ಕಷ್ಟ. ಯಾಕೆ ಇಂಗ್ಲಿಷ್ ಕಷ್ಟ? ಕಾರ್ಟೂನ್ಸ್ ಎಲ್ಲ ನೋಡಲ್ವಾ? ಕಾರ್ಟೂನ್ಸ್ ಎಲ್ಲ ನೋಡಲ್ಲ? ಕಾರ್ಟೂನ್ಸ್ ನೋಡೋದೇ ಇಲ್ಲ. ಮೂವಿಗಳು ನೋಡ್ತೀಯ? ಈಗ ನೀನು ಆಕ್ಟಿಂಗ್ ಮಾಡ್ತೀಯ, ನೋಡ್ತೀನಿ. ಯಾವ ತರ ಮೂವಿ ನಿಂಗೆ ಇಷ್ಟ ಆಗುತ್ತೆ? ನಿಂಗೆ ಈ ರೀಸೆಂಟ್ ಆಗಿ ಇಷ್ಟ ಆಗುತ್ತೆ? ಸ್ವಾತಿ ಮುತ್ತಿನ ಮಳೆ ಅಂತ ಒಂದು ಫಿಲಂ ನೋಡಿದೆ, ಅದು ರಾಜ್ಬಿ ಶೆಟ್ಟಿ ಸರ್. ಅದನ್ನ ನೋಡಿದ್ರೆ ನನಗೆ ಅದು ಇಷ್ಟ ಆಯ್ತು. ಅದನ್ನ ಹೇಳ್ದ್ಯಾ ರಾಜ್ಬಿ ಶೆಟ್ಟಿ ಸರ್ಗೆ? ಹೇಳ್ದೆ. ತಕ್ಷಣ ಫೋನ್ ಮಾಡಿ ಹೇಳ್ದೆ, ನೀನ್ ಯಾಕೆ ನೋಡಕ್ ಹೋದೆ ಸುಬಕ್ಕ ಅಂತ ಹೇಳಿದ್ರು. ಓಕೆ, ಅಂದ್ರೆ ನಿಂಗೀಗ ಮೂವೀಸ್ ನ ನೋಡ್ತೀಯಾ? ಅವಾಗ ಫ್ರೀ ಇದ್ದಾಗ ಈಗ ಅಯ್ಯನ ಮನೆ ಅಂತ ಒಂದು ಬರ್ತಲ್ಲ ಸೀರೀಸ್, ಅದು ಸಖತ್ತಾಗಿತ್ತು. ವೆಬ್ ಸೀರೀಸ್ ಅದು ಜಿಯಲ್ಲಿ ಬಂದಿರೋದು. ಓಕೆ, ಈಗ ನಿನ್ ಫ್ಯೂಚರ್ ಪ್ರಾಜೆಕ್ಟ್ ಆಲ್ರೆಡಿ ಹೇಳಿದ್ಯಾ? ಅದಲ್ಲದೆ ನಿಂಗೆ ಬೇರೆ ಏನಾದ್ರು ಒಂದು ಇಂಥ ಕ್ಯಾರೆಕ್ಟರ್ ನಾನು ಮಾಡ್ಬೇಕು ಅಂತ ಅನ್ಸಿದ್ಯಾ? ಏನಾದ್ರೂ ಇದೆಯಾ ಈ ರೀತಿ ಒಂದು ಕ್ಯಾರೆಕ್ಟರ್ ನಾನು ಮಾಡ್ಬೇಕು? ಅವ್ರು ಯಾವ್ದು ಕೊಡ್ತಾರೋ ಅದನ್ನ. ನಿಂಗೆ ಈಗ ಬೇರೆಯವ್ರದ್ದು ಮೂವಿಯಲ್ಲಿ ನೋಡಿದಾಗ ಅಥವಾ ಏನಾದ್ರು ಆಕ್ಟಿಂಗ್ ನೋಡಿದಾಗ ನಾನು ಈ ರೀತಿ ಆಕ್ಟಿಂಗ್ ಮಾಡ್ಬೇಕು, ನನ್ನ ಟ್ಯಾಲೆಂಟ್ ಅನ್ನು ಈ ರೀತಿ ತೋರಿಸ್ಬೇಕು, ಚಾಲೆಂಜಿಂಗ್ ಕ್ಯಾರೆಕ್ಟರ್. ಬಗೀರಲ್ಲಿ ಒಂದು ನಮನ ಅಂತ ಒಬ್ರು ಹುಡುಗಿದ್ದಾರೆ, ಅದು ನಾಕಲೋಕ ಅಂತ ಒಂದು ಪ್ರೇಯರ್ ಬರುತ್ತೆ. ಅದು ನನಗೆ ಗೊತ್ತೀಗ, ನಾನು ಮೊದ್ಲೆಲ್ಲ ಬರ್ತಿರ್ಲಿಲ್ಲ, ಚಾಲೆಂಜ್ ಮಾಡಿದೆ, ನಾನು ಕಲಿತೀನಿ ಅಂತ. ಇವಾಗ ನನಗೆ ಬರುತ್ತೆ. ಹೇಳ? ನಾಕಲೋಕೈಕೈಕ ಆಳ್ವ ದೈವ ಬಾಂಧವಂ ಕಂಡ ಕಂಡ ದಂಡಪಾಣಿ ವೀರಭದ್ರ ಕೇಶವಂ ನಿತ್ಯೈನ ಕೀಚಕೋಟ ಗರ್ವಮಂಗ ತಾಂಡವಂ ನೀಲಕಂಠ ರುದ್ರರೂಪ ಸರ್ವ ನಕಾಟಕಂ ನೋರೋರಕಂ ವಿದ್ಯ ದಂಡಪಾಣಿ ಶಿವಂ ಶಿವಂ. ಇದನ್ನ ಚಾಲೆಂಜ್ ಮಾಡಿ ಕಲ್ತಿರೋದು, ಬ್ಯಾಟ್ ಮಾಡಿರೋದು. ಕಷ್ಟದ ನಾನು ಚಾಲೆಂಜ್ ಮಾಡಿ ಕಲ್ತೀನಿ ಅಂತ ಮಾಡಿರೋದು. ನಾನೀಗ ಸಿಂಗಿಂಗ್ ಹೇಳ್ದೆ, ಒಂದು ಡೈಲಾಗ್ ಹೇಳ, ಅಂದ್ ಇನ್ನೊಂದು ಗೊತ್ತು, ಒಂದು ಶಾರ್ಟ್ ಡೈಲಾಗ್ ಇದೆ, ಹೇಳ. ಸೋತಾಗ ಗೆಲ್ಬೇಕು ಅನ್ನೋ ಮನ್ಸು ಬರುತ್ತೆ, ಅವಮಾನ ಆದಾಗ ಗೆಲ್ಲೇಬೇಕು ಅನ್ನೋ ಛಲ ಬರುತ್ತೆ. ನಂಗೆ ಡಿ ಬಾಸ್ದು 2-3 ಗೊತ್ತು, ಹೇಳ? ಹೌದಾದ್ರೂ ಒಂದು ನಿಂಗೆ ಇಷ್ಟಪಟ್ಟಿರೋದು ಒಂದು? ನಂಗೆ 2 ಇಷ್ಟ. ಅದು ಚೂರ್ಸುರೆ, ಆಕಾಶದಲ್ಲಿರೋ ನಕ್ಷತ್ರ, ಸಮುದ್ರದಲ್ಲಿರೋ ಮೀನು, ನನ್ನ ಜೊತೆ ಇರೋ ಜನ ಯಾವತ್ತೂ ಬದಲಾಗಲ್ಲ. ಕರ್ಮ ನಿಮ್ಮನ್ ಬಿಟ್ರು ಕ್ರಾಂತಿ ಮಾತ್ರ ನಿಮ್ಮನ್ ಬಿಡಲ್ಲ. ಮತ್ತಿನ್ನೊಂದು, ಉಸಿರವರೆಗೂ ಹೆಸರಿರ್ಬೇಕಂದ್ರೆ ದಮ್ಬೇಕು ಲೇ. ದೀಪೋಸ್ ಅಂದ್ರೆ ಇಷ್ಟ? ಅದ್ರ ಜೊತೆಗೆ ರಾಜ್ಬಿ ಶೆಟ್ಟಿ ಸರ್, ಅಪ್ಪು ಸರ್, 3 ಜನನೂ ಇಷ್ಟ. ಈಗ ಗೊಂಬೆ ಆಗದಿಂದ ನಾವು ಮಾತಾಡ್ತಿದ್ವಿ, ನಿಮ್ಗೆ ಇಷ್ಟ ಅದ್ ಮಾತಾಡಿದ್ವಿ, ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದೆ, ಟೀಚರ್ಸ್, ಸ್ಕೂಲು ಎಲ್ಲಾನು ಹೇಳ್ದೆ. ಈಗ ಕೊನೆಯದಾಗ ನಾನು ನಿನ್ನ ಹತ್ರ ಕೇಳೋದಂದ್ರೆ, ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಒಂದು ಚಾನ್ಸ್ ನಾನು ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಒಂದು ಚಾನ್ಸ್ ಕೊಟ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀಯಾ?
ಯಾರಿಗಾದ್ರೂ ಓಕೆ, ಪೇರೆಂಟ್ಸ್ಗೆ ಇರ್ಬೋದು, ನಿಂಗೆ. ನಾನು ಹರಿ ಸರ್ ಅಂತಿದ್ದಾರೆ, ಹ್ಮ್ ಅವ್ರಿಗೆ ಹೇಳ್ತೀನಿ. ಮತ್ತೆ ಅವ್ರ ವೈಫ್ ಇದ್ದಾರೆ, ಅವ್ರಿಗೂ ಹೇಳ್ತೀನಿ. ಯಾಕೆ ಹರಿ ಸರ್ ಮತ್ತೆ ವೈಫ್? ಯಾಕಂದ್ರೆ ಅವ್ರು ತುಂಬಾ ಕೇರ್ ಮಾಡಿ. ಈಗ ಅವ್ರ ಮನೆಗೆ ಹೋಗಿದ್ನಲ್ಲ, ನನಗ್ ತಿನ್ನಕ್ಕೆ ಚಾಟ್ಸ್ ಎಲ್ಲ ಕೊಟ್ಟಿದ್ರು, ನನಗ್ ತುಂಬಾ ಇಷ್ಟ ಆಯ್ತು. ಅವ್ರ ಬೇಬಿನೂ ಇದೆ, ತಿಯಾಜ್ ಅಂತ. ಈಗ ಅಲ್ಲಿಬ್ರು ನೋಡ್ತಾ ಇದ್ರಲ್ಲ, ಅವರು ನನಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ದೆ. ಅದೇ ರೀತಿ ಬೇರೆಯವರಿಗೆ, ಪೇರೆಂಟ್ಸಿಗೆ ಇರ್ಬೋದು, ನಿಮ್ಮ ಅಮ್ಮನಿಗೆ, ಈಗ ನಮ್ಮ ಅಮ್ಮಂಗೆ ಎಲ್ಲರಿಗೂ ಹೇಳ್ತೀನಿ. ಎಲ್ಲರಿಗೂ ಈಗ ನಂಗೆ ಯಾರೇ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಈಗ ಒಂದು ಸಾರಿ ಹೇಳಬೇಕು ಅಂತ ಹೇಳಿದ್ರೆ ನಿಂಗೆ ಒಂದು ಚಾನ್ಸ್ ಕೊಟ್ಟರೆ, ಸಾರಿ ಸಣ್ಣ ಸಣ್ಣ ವಿಷಯಕ್ಕೆ ಇರ್ಬೋದು, ನೀನು ದೊಡ್ಡ ತಪ್ಪು ಮಾಡಿಲ್ಲ, ನೀನು ದೊಡ್ಡ ತಪ್ಪು ಮಾಡಲ್ಲ, ಸಣ್ಣ ಸಣ್ಣ ವಿಷಯ ಸಾರಿ ಹೇಳಬೇಕು. ಸಾರಿ ಯಾರಿಗೂ ಹೇಳಲ್ಲ ಅಂದ್ರೆ ನಾನು ತಪ್ಪೇ ಮಾಡಿಲ್ಲ ಸಾರಿ ಹೇಳಕ್ಕೆ. ಓಕೆ, ಸಾರಿ ಹೇಳಲ್ಲ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಅಮ್ಮನ ವಿಷಯಲ್ಲಿ, ಅಪ್ಪನ ವಿಷಯಲ್ಲಿ, ಪೇರೆಂಟ್ಸಿಗೂ ಹೇಳ್ಬೋದು. ನಾನು ಸಾರಿ ಕೇಳಿದ್ರೆ ಪೇರೆಂಟ್ಸ್ ಅಮ್ಮಂಗೆ ಸಾರಿ ಕೇಳ್ತೀನಿ. ಯಾಕಂದ್ರೆ ನಾನು ತುಂಬಾ ಅಷ್ಟೊಂದು ತಪ್ಪು ಮಾಡಿಲ್ಲ. ಏನಾದ್ರು ಅಮ್ಮ ಮಾಡಿಲ್ಲ, ಅಮ್ಮ ಮಾಡಿದ್ರೆ ಅಮ್ಮ ಹೋಗಮ್ಮ ನಾ ಮಾಡಲ್ಲ ಅಂತ ಮಾಡ್ತೀನಿ. ಅಮ್ಮ ಸಾರಿ, ಡ್ಯಾಡಿ ಸಾರಿ. ನನ್ನ ತಮ್ಮಂಗೂ ಅಷ್ಟೇ, ನಾನು ಜಾಸ್ತಿ ರೇಗ್ಬಿಡ್ತೀನಿ, ಅವನಿಗೂ ಸಾರಿ. ಮತ್ತೆ ನಾನು ಹರೀಶ್ ಸರ್ ವೈಫ್ ಹೇಳಿದಾರ, ಅವರು ತುಂಬಾ ಒಳ್ಳೆಯವರು. ಈಗ ಬಂದಿದ್ರಲ್ಲ ತುಂಬಾ ಕೇರ್ ಮಾಡ್ತಾರೆ ನನ್ನನ್ನ. ಈಗ ಎಷ್ಟೇ ತಿಯಾಚ್ ಅಂತಿದಾರಲ್ಲ, ಅವ್ರು ನನ್ನ ಕೈ ಕೊಡ್ತಾರೆ. ಅವ್ರು ತುಂಬಾ ಒಳ್ಳೆಯವರು. ಈಗ ಕೊನೆಯದಾಗಿ ನಾನು ಗೊಂಬೆ ಹತ್ರ ಕೇಳೋದಂತ, ಈಗ ನೀನ್ ಮಂಗಳೂರಿಗೆ ಬಂದಿದ್ಯಾ, ಮೈಸೂರಿಂದ ಮಂಗಳೂರಿಗೆ ಬಂದಿದ್ಯಾ, ತುಂಬಾ ದೂರ ಬಂದಿದ್ಯಾ. ಈಗ ಮಂಗಳೂರಿನ ಜನತೆಗೆ, ಈಗ ನಮ್ಮ ಚಾನಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ಯಾ, ಮಂಗಳೂರಿನ ಜನತೆಗೆ ನೀನ್ ಏನ್ ಹೇಳ್ತೀಯಾ? ನಿಂಗೆ ಎಷ್ಟು ಖುಷಿ ಆಯ್ತು ಮಂಗಳೂರಿಗೆ ಬಂದಿರ್ಬೋದು, ಅಥವಾ ನಿನ್ನ ಒಪಿನಿಯನ್ ಹೇಳು. ಎಲ್ಲರಿಗೂ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ಸ್. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ. ಹಾಗೆ ಏನಾದ್ರು ಆಡ್ ಶೂಟ್ ಇದ್ರೆ ಯಾವಾಗ್ಲೂ ಅವಾಗ ಬರ್ತಾ ಇರ್ತೀನಿ. ಓಕೆ, ನಮ್ದು V4 ನ್ಯೂಸ್ ಚಾನಲ್ ವತಿಯಿಂದ, ಅದೇ ರೀತಿ ಮಂಗಳೂರಿನ ಜನತೆ ವತಿಯಿಂದ ನಿನ್ಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಇನ್ನಷ್ಟು ಸಾಧನೆನ ಮಾಡುವಂತಾಗ್ಲಿ, ಇನ್ನೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸ್ಟೇಜ್ಗೆ ಹೋಗುವಂತಾಗ್ಲಿ, ಮೂವಿಗಳು ತುಂಬಾ ಸಿಗ್ಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಮತ್ತೆ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಕಲಾ ಸಂಚಯ ಕಾರ್ಯಕ್ರಮ. ಮುಂದಿನ ಕಲಾ ಸಂಚಯ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರತಿಭಾವಂತರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.